ಮಂಗಳೂರಿನ ಬೆಂಗ್ರೆ ನೀರೇಶ್ವಲ್ಯ ಮೊಗವೀರ ವತಿಯಿಂದ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗ್ರೆ ನೀರೇಶ್ವಲ್ಯ ಮೊಗವೀರ ಸಭಾಂಗಣದಲ್ಲಿ ನಡೆಯಿತು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಜಯ ಸುವರ್ಣ, ಹಿರಿಯ ರಂಗ ಕಲಾವಿದೆ ಪ್ರಮೀಳಾ ಬೆಂಗ್ರೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಸುಹಾನ್ ಮೆಂಡನ್ ಅವರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಶಾಸಕರಾದ ಡಿ ವೇದವ್ಯಾಸ್ ಅವರನ್ನ ಕೂಡ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಸಮಾಜಕ್ಕೆ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗೌರವಿಸಬೇಕಾಗಿದೆ. ಈ ಮೂಲಕ ಗೌರವ ನೀಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದ್ರು. ಸಮಾಜ ನಿರಂತರವಾಗಿ ಜಾಗೃತವಾಗಿ ಕೆಲಸವನ್ನು ಕಾರ್ಯಗಳನ್ನು ಮಾಡಬೇಕು. ಅದರ ಮುಖೇನ ದೇವರ ಚಿಂತನೆಗಳು ಕೂಡ ಆಗಬೇಕು. ತಮ್ಮ ಬಿಡುವಿನ ಸಮಯ ಯಾವ ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಜೋಡಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಸಮಾಜ ಸಂಘಟಿತರಾಗಿ ಇರಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ಭಜನಾ ಮಂದಿರಗಳು, ವ್ಯಾಯಾಮ ಶಾಲೆಗಳನ್ನು ಪ್ರಾರಂಭ ಮಾಡಿಕೊಂಡು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಈಗಲೂ ಕೂಡ 100ಕ್ಕೆ 100 ಸಮಾಜದ ಕಡೆಯಿಂದ ಅದೇ ರೀತಿಯ ಚಿಂತನೆಗಳಿಂದ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹಲವಾರು ಕಡೆಗಳಲ್ಲಿ ಈಗ ಹೊಸದಾದ ವ್ಯಾಯಾಮ ಶಾಲೆಗಳ ವ್ಯವಸ್ಥೆ ಬದಲಾದರೂ ಕೂಡ ಈಗಲೂ ಕೂಡ ಮೊಗವೀರ ಸಮಾಜದಿಂದ ಈ ವ್ಯಾಯಾಮ ಶಾಲೆಯಲ್ಲಿ ನಿರಂತರವಾಗಿ ಹಲವಾರು ಮಂದಿರಗಳು ಅದರೊಂದಿಗೆ ವ್ಯಾಯಾಮ ಶಾಲೆಗಳನ್ನು ಮಾಡಿಕೊಂಡು ದೈಹಿಕವಾಗಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬಿದ್ದು ಕೂಡ. ಈ ವೇಳೆ ಮಹಾಜನ ಸಭಾ ಬೆಂಗ್ರೆ ಅಧ್ಯಕ್ಷ ಮೋಹನ್ ಬೆಂಗ್ರೆ, ಪಾಲಿಕೆ ಸದಸ್ಯೆ ಮೀರಾ ಕೆ ಕರ್ಕೇರ, ಬೆಂಗ್ರೆ ನೀರೇಶ್ವಲ್ಯ ಮೊಗವೀರ ಅಧ್ಯಕ್ಷ ಚಿದಾನಂದ ಸಾಲ್ಯಾನ್, 16 ಪಟ್ನ ಮೊಗವೀರ ಸಭಾ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶ ಗಂಗಾಧರ್ ಹೊಸಬೆಟ್ಟು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್, ಮಂಗಳೂರು.